ಈಗ ಕಾಂತಾರ ಕ್ಯಾಡ್ನಲ್ಲಿ ಡಬ್ಬಿಂಗ್ ಆಗುವಾಗ ಯಾವ ಒಂದು ಕಂಪನಿಯ ಮೈಕ್, ಯಾವ ಕ್ವಾಲಿಟಿಯ ಮೈಕ್ ಇಲ್ಲಿ ಯೂಸ್ ಮಾಡಿದ್ದೀರಿ ಸರ್? ಸೇಮ್ ಫೀಲ್ ತುಳುವಲ್ಲಿದೆ. ಐ ಥಿಂಕ್ ತುಳು ಜನರಿಗೆ ಕನ್ನಡಕ್ಕಿಂತ ಲೈಕ್ ಆಗಲಿಕ್ಕೆ ಚಾನ್ಸ್ ಉಂಟು ತುಳು. ಫಸ್ಟ್ ಆಫ್ ಆಲ್ ರಿಷಬ್ ಶೆಟ್ಟಿ ಅವರು ಬಂದರೆ ಇಲ್ಲಿ ಫುಲ್ ಒಂದು ಪಾಸಿಟಿವ್ ಎನರ್ಜಿ ಇರ್ತದೆ. ಹೇಗೆ ಸರ್, ಪರ್ಸನಲಿ ರಿಷಬ್ ಇಲ್ಲಿ ಬಂದರೆ ನನಗೆ ತುಂಬ ಸಮಾಧಾನ. ಅವರಿಲ್ಲಿ 10 ನಿಮಿಷ ಆದರೆ 10 ನಿಮಿಷ, ಆ 10 ನಿಮಿಷ ಇಲ್ಲಿ ಮಾಡುವಂಥ ಟೇಕ್ಸ್ ಅದು ಫೈನಲ್ ಆಗಿರ್ತದೆ. ಆ್ಯಕ್ಟ್ ಮಾಡುವಾಗ ಅವರೊಂದು ಹೇಳಿರ್ತಾರೆ, ಅದು ಕೆಲವೊಮ್ಮೆ ಕುಂದಾಪುರದವರೆಲ್ಲ ಆ್ಯಕ್ಟ್ ಮಾಡಿದ್ರು. ಸೊ ಅದು ಮ್ಯಾಂಗ್ಳೂರ್ ಕನ್ನಡ ಆಗಿರಲಿಕ್ಕೆ. ಸೊ ನಮಗೆ ಇದು ಕೇಳಿ ಅದು ತಲೆಯಲ್ಲಿ ಕೂತಿರ್ತದೆ. 4 ಲೈನ್ ಮಾಡಿ ಸ್ವಲ್ಪ ಮುಂದೆ ಹೋಗೋ ನೆನಪಾಗೋದು, ಅಯ್ಯೋ ಅದು ಮ್ಯಾಂಗ್ಳೂರ್ ಕನ್ನಡ ಇಲ್ಲ, ಅದು ಕುಂದಾಪುರ ಕನ್ನಡ ಮಾತಾಡಿದ್ರೆ ಅಂತ. ಮತ್ತೆ ಮ್ಯಾಂಗ್ಳೂರ್ ಕನ್ನಡಕ್ಕೆ ಪುನಃ ಡಬ್ ಮಾಡಿ ಹೋಗಬೇಕು. ಬಟ್ ಆದರೆ ಸಹ ಪುನಃ ಬ್ಯಾಂಗ್ಳೂರಿಂದ ಫೋನ್ ಬರ್ತಾ ಇತ್ತು, ಶಿನೋಯ್ ಸರ್ ಅದನ್ನು ಚೇಂಜ್ ಮಾಡಿ ಅಂತೇಳಿ ಪುನಃ ಬರ್ತಾ ಇತ್ತು. ಮತ್ತೆ ಅವರೊಂದು ಅಸೋಸಿಯೇಟ್ ಡೈರೆಕ್ಟರ್ ಇತ್ತು ರಾಗೇಶ್ ಅಂತೇಳಿ. ರಾಗೇಶ್ಗೆ ಬೈದು ಸಹ ಉಂಟು, ಎಂತ ಮಾರ್ರೆ ನಿಮ್ಮ ಫಿಲಿಮ್ ರಿಲೀಸ್ ಆದರೆ ಸಹ ನಿಮ್ಮ ಡಬ್ಬಿ ಮುಗಿಯೋದಿಲ್ವಾ ಅಂತ ಕೇಳಿದ್ದು ಸಹ ಉಂಟು. ಒಂದು ಸೀನಲ್ಲಿ ತಾಯಿ ಇವನಿಗೆ ಬೈತಾರೆ, ಶಿವನಿಗೆ ಬೈದು ಶಿವ ಹೊರಗೆ ಬರುವಾಗ ಇವ ನಮ್ಮ ಗುರು, ಅಮ್ಮ ಅಂತ ತಿಂಡಿ ಅಂತ ಉಂಟಲ್ಲ ಅಂತ, ತಿನ್ನಲಿಕ್ಕೆ ಅಂತ ಉಂಟು ಕೇಳ ಅಂತ, ತಿನ್ನಲಿಕ್ಕೆ ಪೆಟ್ಟುಂಟು ಓಡ ಅಂತ. ಅದೊಂದು ಅಂದರೆ ಗ್ಲಿಮ್ಸಸ್ ತುಂಬ ಇದೆ ಅದರಲ್ಲಿ. ಕೆಲವು ಫಿಲಿಮ್ಸ್ ಫ್ಲಾಪ್ ಆಗ್ತದೆ, ಜನರು ನೋಡೋದಿಲ್ಲ. ಸೊ ಅವರು ಹೇಳ್ತಾರೆ, ನಾವು ಎಷ್ಟು ಕಷ್ಟಪಟ್ಟಿದ್ದೇವೆ ನೀವು ನೋಡಬೇಕು, ಒಂದು ಫಿಲಿಮಿದ ಬಗ್ಗೆ ಎಷ್ಟು ನಾವು ಕಷ್ಟಪಡ್ತೇವೆ, ನೀವು ಫಿಲಿಮ್ ನೋಡಿ ಕ್ರಿಟಿಕ್ಸ್ ಮಾಡೋದಲ್ಲ, ನೀವು ನೋಡಬೇಕು ಅಂತ ಹೇಳ್ತಾರೆ. ಹಾಗೆಲ್ಲ ಜನರಿಗೆ ಬೇಕಾದ್ದು ಕೊಡಿ, ಸೊ ಅವ್ರು ನೋಡ್ತಾರೆ. ಅಲ್ಲ ನಾನು ಇದು ಮಾಡಿದ್ದೇನೆ ನೀವು ನೋಡಿ ಅಂತ ಹೇಳಿದರೆ ಅದು ಅಲ್ಲಿ ಮನೆಯಲ್ಲಿ ನೀವೇ ಇಟ್ಟು ನೋಡಿ ಅಂತ ಹೇಳ್ತಾರೆ, ಅಷ್ಟೇ ಸಿಂಪಲ್. ಬೊಂಬಾಟ್ ಸಿನಿಮಾ ನೋಡ್ತಾ ಇರುವಂಥ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ಸೂರಜ್, ಮಂಗಳೂರು. ಕಾಂತಾರ ಸಿನಿಮಾ ಬಿಡುಗಡೆಯಾಗಿ ಇವತ್ತಿಗೆ 25ನೇ ದಿನ. ಈ ಒಂದು ವಿಶೇಷ ದಿನದ ಅಂಗವಾಗಿ ನಾವು ಕಾಂತಾರ ಸಿನಿಮಾ ಮಂಗಳೂರಿನ ಕ್ಯಾಡ್ ಮೀಡಿಯಾ ಒಂದು ಸ್ಟುಡಿಯೋದಲ್ಲಿ 60% ಭಾಗ ಡಬ್ಬಿಂಗ್ ಆಗಿದೆ. ಈ ಒಂದು ಡಬ್ಬಿಂಗ್ ಪ್ರೊಸೆಸನ್ನು ಮಾಡಿಕೊಟ್ಟಿರೋರು ಯಾರು ಅಂತ ಹೇಳಿದರೆ ಇಲ್ಲಿಯ ಸೌಂಡ್ ಇಂಜಿನಿಯರ್ ಶಿಣಯ್ ಜೋಸೆಫ್ ಅವರು. ಸೊ ಅವ್ರ ಹತ್ರ ಇವತ್ತು ಮಾತಾಡಿಸ್ಲಿಕ್ಕೆ ಬಂದಿದ್ದೇವೆ. ಅವರ ಒಂದು ಅನುಭವ, ಕಾಂತಾರ ಸಿನಿಮಾ ಡಬ್ಬಿಂಗ್ ಇಲ್ಲಿ ಹೇಗಾಗಿತ್ತು, ಎಷ್ಟು ದಿನಗಳು ನಡೆದಿತ್ತು, ಯಾರ್ಯಾರ ಡಬ್ಬಿಂಗ್ ನಡೆದಿತ್ತು, ಆ ಒಂದು ಅನುಭವಗಳನ್ನು ಸಣ್ಣದಾಗಿ ಮೆಲುಕು ಹಾಕುವಂಥ ಪ್ರಯತ್ನ. ಬನ್ನಿ ಶಿಣಯ್ ಜೋಸೆಫ್ ಅವ್ರ ಹತ್ರ ಮಾತಾಡ್ಸೋಣ, ಕಾಂತಾರದ ಅನುಭವಗಳನ್ನು ಕೇಳೋಣ. ಹಾಯ್ ಸರ್, ನಮಸ್ತೆ, ಹೇಗಿದ್ದೀರಿ? ನಮಸ್ತೆ ಸೂರಜ್, ಸೂಪರ್, ಚೆನ್ನಾಗಿದ್ದಾನೆ. ನೀವು ಹೇಗಿದ್ದೀರಿ? ನಾವು ಕೂಡ ಸೂಪರ್ ಆಗಿದ್ದೇವೆ. ಏನು ಪ್ರೊಸೆಸ್ ನಡೀತಾ ಇದೆ ಈಗ ಕ್ಯಾಡ್ ಮೀಡಿಯಾದಲ್ಲಿ? ಈಗ ಒಂದು 2-3 ಫಿಲಿಮ್, ತುಳು ಫಿಲಿಮ್ ಕಂಟಿನ್ಯೂಸ್ ಈಗ ನಡೀತಾ ಇದೆ, ಶೆಡ್ಯೂಲ್ ಆಗಿ. ಸ್ವಲ್ಪ ಟೈಟ್, ಬಟ್ 3 ಸಹ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ನಾವೀಗ ಸ್ಪೆಷಲಿ ಬಂದದ್ದು ಕಾಂತಾರ ಸಿನಿಮಾದ ಬಗ್ಗೆ ಮಾತಾಡಲಿಕ್ಕೆ. ನಿಮಗೆ ಗೊತ್ತಿದೆ ಎಷ್ಟು ದೊಡ್ಡ ಮಟ್ಟಿನ ಸಕ್ಸಸ್ ಆಗಿದೆ ಸಿನಿಮಾ, ಜನರು ಎಷ್ಟು ಇಷ್ಟಪಟ್ಟಿದ್ದಾರೆ. ಬ್ಲಾಕ್ ಬಸ್ಟರ್ ಹಿಟ್, ಡಿವೈನ್ ಬ್ಲಾಕ್ ಬಸ್ಟರ್ ಅಂತ ಜನರು ಹೇಳ್ತಾ ಇದ್ದಾರೆ. ಸೊ ಈ ಸಿನಿಮಾದಲ್ಲಿ ತಾವು ಸೌಂಡ್ ಇಂಜಿನಿಯರ್ ಆಗಿ ವರ್ಕ್ ಮಾಡಿದ್ದೀರಿ ಮಂಗಳೂರಿನ ಒಂದು ಕಲಾವಿದರ ಡಬ್ಬಿಂಗ್ ಪ್ರೊಸೆಸ್ನಲ್ಲಿ. ಆ ಬಗ್ಗೆ ಮಾತನಾಡೋದಾದರೆ ಫಸ್ಟಿಂದ ಹೋಗುವ ಸರ್. ಡಬ್ಬಿಂಗ್ ಪ್ರೊಸೆಸ್ಸಿಗೆ ಫಸ್ಟ್ ಇಲ್ಲಿದು ಸ್ಟುಡಿಯೋ ಬುಕ್ ಮಾಡಿದ್ದು ಯಾರು ಸರ್? ಡಬ್ಬಿಂಗ್ ಪ್ರೊಸೆಸ್ಸಿಗೆ ಫಸ್ಟ್ ನನಗೆ ಫೋನ್ ಮಾಡಿದ್ದು ಶನಿಲ್ ಗುರುದೊಂದು ಫಸ್ಟ್ ಫಿಲಿಮಿಂದ ನಾವು ಇಲ್ಲೇ ಡಬ್ಬಿಂಗ್ ಮಾಡಿದ್ದು. ಸೊ ಆ ಟೈಮಿಂದ ನಾವು ಫ್ರೆಂಡ್ಸ್ ಆಗಿದ್ದೇವೆ. ಸೊ ಫಸ್ಟ್ ಗುರು ನನಗೆ ಅಪ್ರೋಚ್ ಮಾಡಿದ್ದು, ಶಿನೋಯ್ ಈಗೊಂದು 20 ಡೇಸ್ ನಮಗೆ ಕಾಂತಾರಕ್ಕೆ ಬೇಕು, ವರ್ಕೌಟ್ ಮಾಡು ಅಂದೇಳಿ. ಆಯಿತು ಅಂದೇಳಿ ಆಗೊಂದು ಫಿಲಿಮ್ ಆಗ್ತಾಯಿದ್ದೆ, ಅದು ಮುಗಿಸಿ ನಾವು ಕಾಂತಾರ ಶುರು ಮಾಡಿದ್ದೆ. ಒಟ್ಟು ಎಷ್ಟು ದಿನ ಸ್ಟುಡಿಯೋ ಬುಕ್ ಮಾಡಿದ್ರು, ಮತ್ತು ಆ ಹೇಳಿದ ಡೇಟಿಗೆ ಡಬ್ಬಿಂಗ್ ಮುಗ್ದಿದೆ ಅಥವಾ ಎಕ್ಸ್ಟ್ರಾ ಹೋಗಿತ್ತಾ ಸರ್? ಅದು ಮಾಡಿದ್ದು 20 ಡೇಸಿಗೆ, ಬಟ್ ಒಂದು 5 ಡೇಸ್ 6 ಡೇಸ್ ಜಾಸ್ತಿ ಆಗಿದೆ. ಬಟ್ ಆದರೆ ಸಹ ಪುನಃ ಬ್ಯಾಂಗ್ಳೂರಿಂದ ಫೋನ್ ಬರ್ತಾ ಇತ್ತು, ಶಿನೋಯ್ ಸರ್ ಅದನ್ನು ಚೇಂಜ್ ಮಾಡಿ ಅಂತೇಳಿ ಪುನಃ ಬರ್ತಾ ಇತ್ತು. ಮತ್ತೆ ಅವರೊಂದು ಅಸೋಸಿಯೇಟ್ ಡೈರೆಕ್ಟರ್ ಇತ್ತು ರಾಗೇಶ್ ಅಂತೇಳಿ. ರಾಗೇಶ್ಗೆ ಬೈದು ಸಹ ಉಂಟು, ಎಂತ ಮಾರ್ರೆ ನಿಮ್ಮ ಫಿಲಿಮ್ ರಿಲೀಸ್ ಆದರೆ ಸಹ ನಿಮ್ಮ ಡಬ್ಬಿ ಮುಗಿಯೋದಿಲ್ವಾ ಅಂತ ಕೇಳಿದ್ದು ಸಹ ಉಂಟು. ಸೊ ಅದು ಅವ್ರದ್ದು ಪರ್ಫೆಕ್ಷನ್, ಮೀನ್ಸ್ ಅವರ ಅಷ್ಟು ಪರ್ಫೆಕ್ಷನ್ ಆಗಬೇಕಂತ ಅವರಿಗೆ ಕರೆಕ್ಟ್ ಒಂದು ಏಮ್ ಇತ್ತು. ಅದಕ್ಕೆ ಆ ಫಿಲ್ಮ್ ಈಗ ಬಂದಿದೆ ಆ್ಯಕ್ಚುಲಿ. ಇಷ್ಟು ರಿಷಬ್ ಶೆಟ್ಟಿ ಅವರದ್ದು ಈ ಹಿಂದೆ ನೀವು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ರಾಜ್ ಬಿ ಶೆಟ್ಟಿ ಅವರದ್ದು ಗರುಡ ಗಮನ, ಆಮೇಲೆ ಈಗ ಬಂದಂಥ ಕಾಂತಾರ ಕೂಡ ಇಲ್ಲೇ ಡಬ್ಬಿಂಗ್ ಆಗಿದೆ. ಯಾಕಾಗಿ ಸಿನಿಮಾದವರು ಸ್ಪೆಷಲಿ ಕ್ಯಾಡ್ ಮೀಡಿಯಾನ ಒಂದು ಸಜೆಸ್ಟ್ ಮಾಡ್ತಾರೆ ಅಥವಾ ಸೆಲೆಕ್ಟ್ ಮಾಡ್ತಾರೆ ಇಲ್ಲಿ ಡಬ್ಬಿಂಗ್ ಪ್ರೊಸೆಸ್ ಆಗಬೇಕು ಅಂತ ಹೇಳಿ? ಅದು ಆ್ಯಕ್ಚುಲಿ ಅವರೇ ಹೇಳಬೇಕು. ಬಟ್ ಐ ಥಿಂಕ್ ದ ಕ್ವಾಲಿಟಿ ವಿ ಗಿವ್, ಅದು ಮೇಯ್ನ್ ಇಂಪಾರ್ಟೆಂಟ್ ಅನ್ನೋಂಥದ್ದು. ಕ್ವಾಲಿಟಿ ಅಂತೇಳಿದರೆ ಮೈಕ್ ಆಗಲಿ, ನಮ್ಮ ಎಕ್ವಿಪ್ಮೆಂಟ್ಸ್ ಆಗಲಿ, ಅದು ಮೇಯ್ನ್ ಇಂಪಾರ್ಟೆನ್ಸ್. ಮತ್ತು ಎಂತ ಅಂತೇಳಿದರೆ, ಒಂದು ಸ್ಟುಡಿಯೋ ಅಂತ ಹೇಳಿದರೆ ಮೇಯ್ನ್ ಅವರಿಗೆ ಯೂಸ್ ಆಗೋದು ವರ್ಕಿಂಗ್ ಎನ್ವೈರ್ನ್ಮೆಂಟ್.
ಒಂದು ಹೋಮ್ಲಿ ಎನ್ವೈರ್ಮೆಂಟ್ ಇರಬೇಕು. ಕಂಫರ್ಟಬಲ್ ತುಂಬ ಇಂಪಾರ್ಟೆಂಟ್. ಅಂತ ಹೇಳಿದರೆ ಈಗ ಅಲ್ಲಿರುವ ಇಂಜಿನಿಯರ್ ಕಂಫರ್ಟಬಲ್ ಅಲ್ಲಾದರೆ ಅಲ್ಲಿ ಹೋಗಿ ಇವರಿಗೆ ಕಟ್ಟದೆ ಅಂತ ಮಾಡಲಿಕ್ಕೆ ಆಗೋದಿಲ್ಲ ಅವರಿಗೆ. ಸೊ ಹಾಗೆ ಒಂದು ವರ್ಕಿಂಗ್ ಒಂದು ಫನ್ನಿ ಎನ್ವೈರ್ಮೆಂಟ್ ನಾವು ಕ್ರಿಯೇಟ್ ಮಾಡ್ತೇವೆ. ಅವರಿಗೆ ಎಷ್ಟು ಕಂಫರ್ಟಬಲ್ ಆಗಿ ನಮಗೆ ಟ್ರೀಟ್ ಮಾಡಲಿಕ್ಕೆ ಆಗ್ತದೋ ಹಾಗೆ ಟ್ರೀಟ್ ಮಾಡ್ತೇವೆ. ಸೊ ಆಗಿರ್ಬೋದು. ಕ್ಯಾಡ್ ಮೀಡಿಯಾದಲ್ಲಿ ಕಾಂತಾರದ ಎಷ್ಟು ಶಾರ್ಟ್ಸ್ಗಳು ಡಬ್ಬಿಂಗ್ ಆಗಿದೆ? ಎಲ್ಲ ಶಾರ್ಟ್ಸಲ್ಲಿ ಕಾಂತಾರಲ್ಲಿ ನಮ್ಮ ಇಲ್ಲಿ ಡಬ್ಬಿಂಗ್ ಯಾವುದೇ ಇರೋದು. ಮತ್ತು ಅಂತಂದೇಳಿದರೆ ಒಂದು ಆರ್ಟಿಸ್ಟ್ ಬಂದರೆ ಮೇಯ್ನ್ ಆರ್ಟಿಸ್ಟ್ ಎಲ್ಲಾದರೆ ಒಂದು 2 days ಡಬ್ಬಿಂಗ್ ಆಗ್ತದೆ. ಸಣ್ಣ ಕ್ಯಾರೆಕ್ಟರ್ ಆದರೆ ಒಂದು ದಿನ ಡಬ್ಬಿಂಗ್ ಆಗ್ತದೆ. ಹಾಗೆ ಒಂದು ಅಡ್ಜಸ್ಟ್ಮೆಂಟಲ್ಲಿ ಹೋಗೋದು. ಶಾರ್ಟ್ಸ್ ನಮಗೆ ಹೇಳಲಿಕ್ಕೆ ಯಾವುದಿಲ್ಲ. ಮೀನ್ಸ್ ಒಂದು ಆರ್ಟಿಸ್ಟ್ ಒಳಗೆ ಹೋದರೆ ಅವರದ್ದು ಡಬ್ಬಿಂಗ್ ಮುಗಿಯೋ ತನಕ ಅವರೇ ಇರ್ತಾರೆ ಅದರಲ್ಲಿ. ಸೊ ಇಷ್ಟು ಶಾರ್ಟ್ಸ್ ಆಗಿದೆ ನಮಗೆ ಹೇಳಲಿಕ್ಕೆ ಯಾವುದಿಲ್ಲ. ಎಲ್ಲ ಶಾರ್ಟ್ಸಲ್ಲಿ ಕಾಂತಾರದ ಎಲ್ಲ ಶಾರ್ಟ್ಸಲ್ಲಿ ಕ್ಯಾಡ್ ಡಬ್ಬಿಂಗ್ ಆಗಿದೆ. ಸೊ ಕಾಂತಾರದ ಡಬ್ಬಿಂಗ್ ಪ್ರೊಸೆಸ್ಸಲ್ಲಿ ರಿಷಬ್ ಶೆಟ್ಟಿ ಇಲ್ಲಿ ಬಂದಿದ್ರ ಮತ್ತು ಅವರು ಒಂದು ಆರ್ಟಿಸ್ಟನ್ನು ಡಬ್ಬಿಂಗ್ ಮಾಡುವಾಗ ಆ ಪ್ರೊಸೆಸ್ ಬಗ್ಗೆ ಸ್ವಲ್ಪ ಹೇಳ್ಬೋದು? ಅವರು ಸಡನ್ನಾಗಿ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರಾ, ರೀಟೇಕ್ ಬೇಕು ಅಂತ ಹೇಳ್ತಾ ಇರ್ತಾರೆ, ಯಾವ ಥರ? ಫಸ್ಟ್ ಆಫ್ ಆಲ್ ರಿಷಬ್ ಶೆಟ್ಟಿ ಬಂದರೆ ನಿಮ್ಗೆ ಗೊತ್ತುಂಟು, ಒಂದು ಫನ್ ಫೀಲ್ಡ್ ಪರ್ಸನ್. ಅದು ವೆರಿ ಜಾಲಿ, ನಮಗೆ ಟೆನ್ಷನ್ ಆಗೋದಿಲ್ಲ. ಅವರು ಬಂದರೆ ಇಲ್ಲಿ ಫುಲ್ ಒಂದು ಪಾಸಿಟಿವ್ ಎನರ್ಜಿ ಇರ್ತದೆ ಹೇಗೆ ಸರ್. ಮತ್ತು ಡಬ್ಬಿಂಗ್ ಪ್ರೋಸೆಸ್ಸಲ್ಲಿ ಅವರು ತುಂಬ ಅಂದರೆ ಅವರಿಗೆ ಎಂತ ಬೇಕು ಅದು ಅವ್ರು ತಗೊಳ್ತಾರೆ. ಅದು 100 ರೀಟೇಕ್ ಅಷ್ಟೇ ಪರವಾಗಿಲ್ಲ, ಅವರಿಗೆ ಬೇಕಾದ್ದು ಅವರು ಮಾಡ್ತಾರೆ. ಇಲ್ಲಿಂದ ವಾಯ್ಸ್ ಮಾಡಿ ಕೊಡ್ತಾರೆ, ಬೈತಾರೆ, ನೆಗಡ್ತಾರೆ, ಮಧ್ಯದಲ್ಲಿ ನನಗೆ ಸಹ ತಮಾಷೆ ಮಾಡ್ತಾರೆ. ಸೊ ಗಮ್ಮತ್ತು. ಬಟ್ ನಾನು ಅಕಾರ್ಡಿಂಗ್ ಟು ಮೀ ಪರ್ಸನಲಿ ರಿಷಬ್ ಇಲ್ಲಿ ಬಂದರೆ ನನಗೆ ತುಂಬ ಸಮಾಧಾನ. ಎಂತ ಅಂತ ಹೇಳಿದರೆ ಅವರಿಲ್ಲಿ 10 ನಿಮಿಷ ಆದರೆ 10 ನಿಮಿಷ, ಆ 10 ನಿಮಿಷ ಇಲ್ಲಿ ಮಾಡುವಂಥ ಟೇಕ್ಸ್ ಅದು ಫೈನಲ್ ಆಗಿರ್ತದೆ. ಕರೆಕ್ಟ್. ಮತ್ತೆ ಅದು ಮುಟ್ಲಿಕ್ಕೆ ಇಲ್ಲ, ಅದು ಅಲ್ಲಿ ಮುಗೀತು. ಇಲ್ಲಾದರೆ ಇದು ಇಲ್ಲಿಂದು ಬ್ಯಾಂಗ್ಳೂರಿಗೆ ಹೋಗಿ ರಿಷಬ್ ಅದು ಕೇಳಿ ಆ ಡೈಲಾಗ್ ಚೇಂಜ್ ಮಾಡಿ, ಈ ಡೈಲಾಗ್ ಚೇಂಜ್ ಮಾಡಿ ಅಂತೇಳಿ ಆಗ್ತಾ ಇರ್ತದೆ. ಬಟ್ ಈಗ ಕಾಂತಾರದಲ್ಲಿ ಅಷ್ಟು ಜಾಸ್ತಿ ಆಗಿಲ್ಲ. ಎಂತಂತೇಳಿದರೆ ಶನಿಲ್ ಮತ್ತು ರಾಕೇಶ್, ಶನಿಲ್ ಅದು ಬರೆದವರು ಗುರು, ರಾಕೇಶ್ ಅಸೋಸಿಯೇಟ್. ಸೊ ಅವರಿಗೆ ಗೊತ್ತಿತ್ತು ನಮಗೆ ಇದು ಬೇಕು ಅಂತ. ಸೊ ಅವರು ಎಷ್ಟು ಕಷ್ಟಪಟ್ಟಾದರೂ ಸಹ ಅವರು ಅದೇ ಮಾಡ್ತಾಯಿದ್ರು ಆ್ಯಕ್ಚುಲಿ. ಮನುಷ್ಯ ಅವರು ಒಳ್ಳೆ ಕಾಂಬಿನೇಷನ್, ಈಗ ಗುರು ರಿಷಬ್ ಒಂದು ಒಳ್ಳೆ ಕಾಂಬಿನೇಷನ್ ಇದೆಯಲ್ಲ. ಸೊ ಆ ಕಾಂಬಿನೇಷನ್ಗೆ ಅವರಿಗಿಬ್ಬರಿಗೆ ಗೊತ್ತುಂಟು ನಮಗೆ ಇದು ಬೇಕು ಅಂತ. ಸೊ ಅದು ಅಲ್ಲಿ ಪ್ರೊಸೆಸ್ ಆಗಿದೆ. ಈಗ ಗುರು ಆದರೂ ಸಹ ತುಂಬ ರೀಟೇಕ್ಸ್ ಮಾಡಿ ಫೈನಲ್ ಆಗಿರ್ತದೆ. ಅದೆಂತಂದರೆ ಕೆಲವೊಮ್ಮೆ ಗುರು ಬ್ಯುಸಿ ಇರ್ತಾನಲ್ಲ, ಕೆಲವೊಮ್ಮೆ ಇಲ್ಲಿ ಡಬ್ಬಿಂಗ್ ಅದು ನಡೀತಾ ಇರ್ತದೆ, ರಾಕೇಶ್ ಇರ್ತಾರೆ, ಗುರು ಅಲ್ಲಿ ಆಬ್ಸೆಂಟ್ ಆಗಿಬಿಡ್ತಾರೆ. ಕೆಲವೊಮ್ಮೆ ಫೋನ್ ಹೊಡ್ಕೊಂಡು ಹೊರಗೆ ಹೋಗ್ತಾರೆ. ನಾವಿಲ್ಲಿ ಡಬ್ಬಿಂಗ್ ಪ್ರೊಸೆಸ್ ಮುಗಿಸಿ ಒಂದು 4-5-6 ಡೈಲಾಗ್ ಎಲ್ಲ ಡಬ್ ಮಾಡಿದ ಮೇಲೆ ಪುಣ್ಯಾತ್ಮ ಬರ್ತಾನೆ ಒಳಗೆ, ಸರ್ ಒಮ್ಮೆ ಕೇಳಿಸಿ ಅಂದೇಳಿ. ಸೊ ಕೇಳಿಸುವಾಗ ಅದು ಫುಲ್ ರೀಟೇಕ್ ಮತ್ತೆ ಪುನಃ ಹಾಗೆಲ್ಲ ಉಂಟು. ಅದು ಅಷ್ಟು ಪರ್ಫೆಕ್ಷನ್ ನೋಡಿದ್ದಾರೆ ಅವರು. ಮತ್ತು ಕೆಲವೊಮ್ಮೆ ಡಬ್ ಆಗ ಅವರಲ್ಲಿ ಒಂದು ಸ್ಲ್ಯಾಂಗು ಡಬ್ ಮಾಡಿರ್ತಾರೆ. ಸೊ ನಮ್ಮ ತಲೆ ಅಲ್ಲ, ಈಗ ಅವರು ಆ್ಯಕ್ಟ್ ಮಾಡುವಾಗ ಅವರೊಂದು ಹೇಳಿರ್ತಾರೆ. ಅದು ಕೆಲವೊಮ್ಮೆ ಕುಂದಾಪುರದವರೆಲ್ಲ ಆ್ಯಕ್ಟ್ ಮಾಡಿದ್ದು. ಸೊ ಅದು ಮ್ಯಾಂಗ್ಳೂರ್ ಕನ್ನಡ ಆಗಿರಲಿಕ್ಕಿಲ್ಲ. ಸೊ ನಮಗೆ ಇದು ಕೇಳಿ ಅದು ತಲೆಯಲ್ಲಿ ಕೂತಿರ್ತದೆ ಡಬ್ಬಿಂಗ್ ಟೈಮಲ್ಲಿ. ಇದೆಲ್ಲ ಆಗಿ ಅವರು ಬಂದರು, ನಾವು ಡಬ್ಬಿಂಗ್ ಒಂದು 4 ಲೈನ್ ಮಾಡಿದ್ದೇವೆ. 4 ಲೈನ್ ಮಾಡಿ ಸ್ವಲ್ಪ ಮುಂದೆ ಹೋಗೋ ನೆನಪಾಗೋದು, ಅಯ್ಯೋ ಅದು ಮ್ಯಾಂಗ್ಳೂರ್ ಕನ್ನಡ ಇಲ್ಲ, ಅದು ಕುಂದಾಪುರ ಕನ್ನಡ ಮಾತಾಡಿದ್ರೆ ಅಂತ. ಮತ್ತು ಮ್ಯಾಂಗ್ಳೂರ್ ಕನ್ನಡಕ್ಕೆ ಪುನಃ ಡಬ್ ಮಾಡಿ ಹೋಗಬೇಕು. ಹಾಗೆ ಫನ್ ಪ್ರೊಸೆಸ್, ರೀಟೇಕ್ ಪ್ರೊಸೆಸ್. ಈಗ ತುಂಬ ಬ್ಯುಸಿ ಇರ್ತೀರಿ, ಆದರೂ ಕೂಡ ಕೇಳೋದು, ಕಾಂತಾರ ಸಿನಿಮಾ ಫ್ಯಾಮಿಲಿ ಜೊತೆ ಅಥವಾ ಒಬ್ಬರೇ ಹೋಗಿ ನೋಡಿದ್ರೆ ಹೇಗೆ ಅನ್ನಿಸ್ತು ಅಂತ? ಫ್ಯಾಮಿಲಿ ಎಲ್ಲ ನೋಡಿದ್ದಾರೆ, ನಾನೊಬ್ಬ ಮಾತ್ರ ನೋಡಲಿಲ್ಲ ಅಂತ ಹೇಳಿದರೆ ನನಗೆ ಫಸ್ಟ್ ಆಫ್ ಆಲ್ ಇಲ್ಲಿ ತುಂಬ ಸರ್ತಿ ನೋಡಿದೆ. ಈಗ ನನಗೆ ಬೇಕಾಗಿರೋದು ಅದು ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್. ನನಗೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸ್ ಬೇಕಾದರೆ ಆ ಥಿಯೇಟ್ರಿಗೆ ಹೋಗಿ ನನಗೆ ಕಂಫರ್ಟಬಲ್ ಆದ ಸೀಟಲ್ಲಿ ಕೂತ್ಕೊಂಡ್ರೆ ಮಾತ್ರ ನನಗೆ ಅದು ಸಿಗೋದು, ಆದರೆ ಮಾತ್ರ ಸಮಾಧಾನ. ಎಲ್ಲಿಯಾದರೆ ಮೂಲೆಯಲ್ಲಿ ಹೋಗಿ ಕೂತ್ಕೊಂಡು ನೋಡಲಿಕ್ಕೆ ನನಗೆ ಇಷ್ಟ ಇಲ್ಲ, ಅದು ಮೇಯ್ನ್ ರೀಸನ್. ಮತ್ತು ಈಗ ಫುಲ್ ಬ್ಯುಸಿ, ನಾನು ಇಲ್ಲಿ ಬ್ಯುಸಿ, ಸ್ಟುಡಿಯೋ ಥಿಯೇಟ್ರ್ ಅದಕ್ಕಿಂತ ಬ್ಯುಸಿ, ಎಲ್ಲ ಹೌಸ್ಫುಲ್. ನಮಗೆ 2 ಸರ್ತಿ ನೋಡುವಾಗ ಒಂದು ಒಳ್ಳೆ ಸೀಟ್ ನನಗೆ ಸಿಕ್ಕಿಲ್ಲ. ಮತ್ತೆ ಹೋಯ್ತು, ಬಾಕಿ ಬಿಡಿ, ಒಂದು ಸ್ವಲ್ಪ ಹೋಗಲಿ, ಆರಾಮ್ಸೆ ಕೂತ್ಕೊಂಡು ಆರಾಮ್ಸೆ ನೋಡುವಂತ. ಒಂದು ಸಲ ನೆನಪಿಸಿಕೊಳ್ಳೋದಾದರೆ, ಅಂದರೆ ಡಬ್ಬಿಂಗ್ ಪ್ರೊಸೆಸ್ನಲ್ಲಿ ಯಾವುದೊಂದು ಸೀನಿಗೆ ನೀವು ತುಂಬ ನಕ್ಕಿದ್ದೀರಿ, ಈ ಒಂದು ಶಾಟ್ ಬರುವಾಗ ತುಂಬ ನಿಮಗೆ ಇದು ಗ್ಯಾರಂಟಿ ಥಿಯೇಟ್ರಲ್ಲಿ ಬರುವಾಗ ಜನ ಬಿದ್ದು ನಗ್ತಾರೆ ಅಂತ ಯಾವುದೋ ಶಾಟ್ ನೆನಪಿದೆಯಾ ಕಾಂತಾರದ್ದು? ಅದರಲ್ಲಿ ಆ್ಯಕ್ಚುಲಿ ತುಂಬ ಶಾರ್ಟ್ಸ್ ಇದೆ, ಕೆಲವು ಡೈಲಾಗ್ಸ್ಗಳಿದೆ, ಜಸ್ಟ್ ಸಿಂಪಲ್ ಡೈಲಾಗ್ಸ್, ನಮಗೆ ಸಡನ್ ಇದಾಗೋದು. ಅದರಲ್ಲಿ ಒಂದು ಸೀನಲ್ಲಿ
ತಾಯಿ ಇವನಿಗೆ ಬೈತಾರೆ, ಶಿವನಿಗೆ ಬೈದು ಶಿವ ಹೊರಗೆ ಬರುವಾಗ ನಮ್ಮ ಗುರು, ಅಮ್ಮ ಅಂತ ತಿಂಡಿ ಅಂತ ಉಂಟಲ್ಲ ಅಂತ, ತಿನ್ನಲಿಕ್ಕೆ ಅಂತ ಉಂಟು ಕೇಳ ಅಂತ, ತಿನ್ನಲಿಕ್ಕೆ ಪೆಟ್ಟುಂಟು ಓಡ ಅಂತ. ಅದೊಂದು ಅಂದರೆ ಗ್ಲಿಮ್ಸಸ್ ತುಂಬ ಇದೆ ಅದರಲ್ಲಿ. ಆಮೇಲೆ ಫಸ್ಟ್ ಒಂದು ಅರ್ಧ ಗಂಟೆ ಆದಮೇಲೆ ಅದರಲ್ಲಿ ಒಂದು ಪೋರ್ಷನ್ ಉಂಟಲ್ಲ, ಇವರು ನಮ್ಮ ಸೈಕ್ಲ್ ಬಿಡಲಿಕ್ಕೆ ಹೋದು, ಸೈಕಲ್ ಅಲ್ಲ ಬೈಕ್ ಹತ್ತು, ಪ್ರಕಾಶ್ ತುಮಿನಾಡು ಬೈಕ್ ಬಿಡಲಿಕ್ಕೆ ಹೋದು, ಕೂತ್ಕೊಳ್ಳಿ ಬರ್ತಾನೆ ಅಂತೇಳಿ ಓದೋದು. ಅದರಲ್ಲಿ ಅವರ ಬೈಕ್ ಕಲಿಸಿದ ಬಗ್ಗೆ ರಂಚನ್ ಹತ್ರ ಮಾತಾಡ್ತಾರೆ. ಅದು ಒಂದು ಕೋಳಿ ತಿನ್ನೋ ಸೀನಲ್ಲಿ ಅದು ತುಂಬ ಲೈಕ್ ಆಗಿದೆ ಅಂತ ಹೇಳಿದ್ರೆ ಅದು ಕೇಳುವಾಗ ನಮ್ಗೆ ಗೊತ್ತಾಗ್ತದೆ ಅದು ಥಿಯೇಟ್ರಲ್ಲಿ ವರ್ಕೌಟ್ ಆಗ್ತದೆ ಅದು ಅಂತ. ಸೊ ಕಾಂತಾರ ಸಿನಿಮಾ ತುಳು ಡಬ್ಬಿಂಗ್ ಕೂಡ ಇಲ್ಲೇ ಆಗಿದೆ ಅಂತ ಕೇಳಿದ್ವಿ ಸರ್. ನೀವು ನಾರ್ಮಲ್ ಆಗಿ ಇಲ್ಲಿ ಜಾಸ್ತಿ ತುಳು ಸಿನಿಮಾಗಳು ಡಬ್ಬಿಂಗ್ ಆಗ್ತಾ ಇರುತ್ತೆ. ಈ ಸಿನಿಮಾ ಕನ್ನಡದಲ್ಲಿ ಕೂಡ ನೀವೇ ಇಲ್ಲಿ ಡಬ್ಬಿಂಗ್ ಪ್ರೊಸೆಸ್ ಇದು ಮಾಡಿದ್ರಿ, ತುಳುವಲ್ಲಿ ಕೂಡ ಮಾಡಿದ್ರಿ. ಯಾವ ಥರ ಇತ್ತು ತುಳುವಲ್ಲಿ ಮಾಡಿದ ಅನುಭವ? ತುಳು ಅಫ್ಕೋರ್ಸ್ ತುಳು ಒಂದು ಗಮ್ಮತ್ತು ಲ್ಯಾಂಗ್ವೇಜ್. ತುಳು ಇಸ್ ಅ ವೆರಿ ಬ್ಯೂಟಿಫುಲ್ ಲ್ಯಾಂಗ್ವೇಜ್. ಅದು ಎಕ್ಸ್ಪೆಷಲಿ ಕಾಮಿಡಿ ಅಥವಾ ಫಿಲ್ಮಿಗೆ ಬರುವಾಗ ತುಂಬ ಚೆನ್ನಾಗಿರುತ್ತೆ. ಇದು ಸಹ ಓಕೆ, ಲಿಪ್ಸಿಂಗಿದೊಂದು ಸ್ವಲ್ಪ ಪ್ರಾಬ್ಲಮ್ ಇರ್ತದೆ. ಇದು ಹೇಳಿದರೆ ಕನ್ನಡದಲ್ಲಿ ಲಿಪ್ ಮಾಡಿದ್ದು ತುಳುವಲ್ಲಿ ಬಂದದ್ದು, ಬಟ್ ಅದು ಕೇಳಲಿಕ್ಕೆ ತುಂಬ ಚೆನ್ನಾಗಿದೆ. ಬೈಯುವ ಸೀನ್ಸ್, ಕಾಮಿಡಿ ಸೀನ್ಸ್ ಕನ್ನಡಕ್ಕಿಂತ ತುಳು ಕೇಳಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವನ್ ಒಳ್ಳೆ ಆರ್ಟಿಸ್ಟ್ಗಳ ಡಬ್ ಮಾಡಿದ್ದಾರೆ ಎಲ್ಲರೂ, ಸೇಮ್ ಆಲ್ಮೋಸ್ಟ್ ಎಲ್ಲ ಅದೇ ಆರ್ಟಿಸ್ಟ್ಗಳು ಡಬ್ ಮಾಡಿದ್ದಾರೆ. ಮೇಯ್ನ್ ಬ್ಯಾಂಗ್ಳೂರು ಕನ್ನಡ ಬರೋದಿಲ್ಲಾದರೂ ಮಾತ್ರ ಡಬ್ ಮಾಡಿ ಬೇರೆಯವರು ಡಬ್ಬಿಂಗ್ ವಹಿಸ್ಕೊಟ್ಟದು. ಸೊ ಟೋಟಲಿ ಆ ಸೇಮ್ ಕನ್ನಡ ಎಂತ ಫೀಲ್ ಇದೆ ಆ ಸೇಮ್ ಫೀಲ್ ಇದೆ. ಆ ಕಾಮಿಡಿ ಪೋರ್ಷನ್ ಸ್ವಲ್ಪ ಚೆನ್ನಾಗಿದೆ ಮಾತ್ರ. ಈಗ ತುಳುವಲ್ಲಿ ಒಂದು ಮಾತಿದೆ, ಏನಂತ ಹೇಳಿದರೆ, ತುಳು ಡಬ್ಬಿಂಗ್ ಕ್ಯಾಡ್ನಲ್ಲಿ ಡಬ್ಬಿಂಗ್ ಆಗುವಾಗ ಶಿಣೆ ಅವರು ಒಂದು ಸೀನ್ ನೋಡಿ ಸ್ವಲ್ಪ ನಗಡಿದರೆ ಸಿನಿಮಾದವರಿಗೆ ಒಂದು ಧೈರ್ಯ ಬರ್ತದಂತೆ. ಅಂದರೆ ಆಡಿಯನ್ಸ್ಗಿಂತ ಮುಂಚೆ ಶಿಣೆ ಅವರು ನಗಡಿದ್ರು, ಈ ಕಾಮಿಡಿ ಅವರಿಗೆ ಹಿಡಿಸ್ತು, ಅವರು ಆಡಿಯನ್ಸ್ ಆಗಿ ನೋಡಿದರು ಅಂತ ಹೇಳಿ. ನಿಮಗೆ ಕಾಂತಾರದ ಡಬ್ಬಿಂಗ್ ಮಾಡುವಾಗ ಆ ಥರ ಎನಿಸ್ತಾ ಇತ್ತ, ಇಷ್ಟು ಕಾಮಿಡಿ ಇದೆ, ಈ ಪಿಕ್ಚರ್ ಇಷ್ಟು ದೊಡ್ಡ ಹಿಟ್ ಆಗುವ ಚಾನ್ಸಸ್ ಇದೆ, ಅಥವಾ ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಗ್ಬೋದು ಅಂತ ಏನಾದರೂ ನಿಮಗೆ ಒಂದು ಮನಸ್ಸಲ್ಲಿ ಆಗ್ತಾ ಇತ್ತು ಆ ಟೈಮಲ್ಲಿ? ಅದರಲ್ಲಿ ಕಾಮಿಡಿ ಅಂತ ಹೇಳಿದ್ರೆ ಒಂದು ರನ್ನಿಂಗ್ ಕಾಮಿಡಿ ಅಂತ ಹೇಳಿ ಒಂದು ಸೀನ್ ಇಲ್ಲ ಅದರಲ್ಲಿ. ನಿಜ ಹೇಳಿದರೆ ನಮ್ಮ ತುಳು ಫಿಲ್ಮಲ್ಲಿ ನೋಡುವ ಕಾಮಿಡಿಗೋಸ್ಕರ ಒಂದಿಲ್ಲ, ಆ ರನ್ನಿಂಗಲ್ಲಿ ಆ ಪ್ರೊಸೆಸ್ಸಲ್ಲಿ ಬಂದು ಹೋಗೋ ಕಾಮಿಡಿಗಳು ಮಾತ್ರ, ಆ ಸಿಚುವೇಶನ್ಸ್. ಬಟ್ ಅದು ಕರೆಕ್ಟ್ ಫಿಲ್ಮಿಗೆ ವರ್ಕ್ ಆಗಿದೆ. ನಿಜ ಹೇಳಿದರೆ ಕಾಂತಾರ ಇಷ್ಟೊಂದು ಬ್ಲಾಕ್ ಬಸ್ಟರ್ ಆಗ್ತದೆ ನಾನು ಎನಿಸಿರಲಿಲ್ಲ. ಬಟ್ ಒಳ್ಳೆ ಮೂವಿ, ಇದು ಹಿಟ್ ಆಗ್ತಂದು ಖಂಡಿತ, ಇದು ಹಿಟ್ ಆಗ್ತಂದು ಖಂಡಿತ ಧೈರ್ಯ ಇತ್ತು. ಬಟ್ ಅದು ಒಂದು ಬ್ಲಾಕ್ ಬಸ್ಟರ್ ಆಗ್ತಂದು ನನಗೆ ಅಷ್ಟು ಧೈರ್ಯ ಇರಲಿಲ್ಲ. ಅದರಲ್ಲಿ ಒಂದು ರೀಸನ್ ಅಂತ ಹೇಳಿದರೆ, ಈ ಕೋಲ, ಈ ದೈವ, ಅದು ಆ್ಯಕ್ಚುಲಿ ನಮ್ಮ ದಕ್ಷಿಣ ಕನ್ನಡಕ್ಕೆ ಸೀಮಿತ. ಅದು ಈ ನಾರ್ತ್ ಕನ್ನಡದಲ್ಲಿ ಬ್ಯಾಂಗ್ಳೂರಲ್ಲಿ ಅವರು ಹೇಗೆ ತೆಕ್ಕೊಳ್ತಾರೆ ಅಂತ ನನಗೊಂದು ಡೌಟ್, ನನಗೆ ಡೌಟ್, ಪರ್ಸನಲಿ ನನಗೆ ಡೌಟ್ ಇತ್ತು. ಬಟ್ ಎಂತಂದರೆ ರಿಷಬ್ದು ಆ್ಯಕ್ಟಿಂಗ್ ಬೇರೆ ಎಂತ ಅಲ್ಲ, ರಿಷಬ್ ಅದರಲ್ಲಿ ಮಾಡಿರುವಂಥ ಒಂದು ಹೋಮ್ವರ್ಕ್ ಅಂತ ಹೇಳ್ಬೋದು. ಹೋಮ್ವರ್ಕ್ ಇದ್ದರೆ ಮಾತ್ರ ಅದು ಆ ಥರ ಆ್ಯಕ್ಟ್ ಮಾಡಲಿಕ್ಕೆ ಆಗೋದು. ಮತ್ತು ಅವರದ್ದು ಒಬ್ಸರ್ವೇಷನ್ಸ್ ಮೀನ್ಸ್ ಒಂದು ಕೋಲ ಆಗುವಾಗ ಅವರದ್ದು ಡ್ಯಾನ್ಸ್ ಹೇಗಿರ್ತದೆ, ಅವರದ್ದು ಚಟುವಟಿಕೆಗಳಾಗಿರ್ತದೆ, ಅವರದ್ದು ಎಕ್ಸ್ಪ್ರೆಷನ್ಸ್ ಹೇಗಿರ್ತದೆ, ಅವರದ್ದು ಮೂಮೆಂಟ್ಸ್ ಹೇಗಿರ್ತದೆ, ಅದು ರಿಷಬ್ ನೋಡಿ ಅದು ಇಂಪ್ಲಿಮೆಂಟ್ ಮಾಡಿದ್ದು ಭಯಂಕರ. ಅದು ಅಷ್ಟು ಪರ್ಫೆಕ್ಟಾಗಿ ಅವರು ಮಾಡಿದ್ದಾರೆ. ಅದು ಅವ್ರದ್ದು ಟ್ಯಾಲೆಂಟ್ ನಾವು ಹೇಳಲೇಬೇಕು. ಅವ್ರದ್ದೊಂದು ಆ ಒಂದು ಟ್ಯಾಲೆಂಟ್ ಚೆನ್ನಾಗಿ ವರ್ಕೌಟ್ ಆದ ಕಾರಣ ಅದು ಪಾಸ್ ಆಯಿತು. ಮತ್ತು ಟೋಟಲ್ ಪ್ರೊಸೆಸ್ ಆಗಿಲ್ಲ. ಆ್ಯಕ್ಚುಲಿ ಆ ಫಿಲ್ಮ್ ನೋಡಿದರೆ, ಪರ್ಸನಲಿ ನಾನು ಹೇಳ್ದಾಯ್ತು, ಆ ಫಿಲ್ಮ್ ನೋಡಿದರೆ ಒಂದು ಮುಕ್ಕಾಲು ಭಾಗ ಅದು ಎಂತ ಇಲ್ಲ, ನಾರ್ಮಲ್ ಒಂದು ಫಿಲಿಮ್, ಅದರಲ್ಲಿ ಸ್ಪೆಷಲ್ ಎಂತ ಇಲ್ಲ, ನಾರ್ಮಲ್ ಒಂದು ಗಮ್ಮತ್ತಲ್ಲಿ ಒಂದು ಫಿಲಿಮ್ ಅಷ್ಟೇ. ಬಟ್ ಆ ಕ್ಲೈಮ್ಯಾಕ್ಸ್ ಉಂಟಲ್ಲ, ಆ ಕ್ಲೈಮ್ಯಾಕ್ಸ್ ಆಗುವಾಗ ಮಾತ್ರ ಇದೆಲ್ಲ ಅದಕ್ಕೆ ಕನೆಕ್ಟ್ ಆಗೋದು. ಸೊ ಈ ಫಸ್ಟಿಂದ ಆ ಕ್ಲೈಮ್ಯಾಕ್ಸಿಗೆ ತೆಕ್ಕೊಂಡು ಹೋದ ಆ ರೀತಿ ಉಂಟಲ್ಲ, ಅದು ಚೆನ್ನಾಗಿದೆ. ಆ ಮೇಕಿಂಗ್ ಇದ್ದ ಕಾರಣ ಆ ಕ್ಲೈಮ್ಯಾಕ್ಸ್ ಅಷ್ಟು ಫೀಲ್ ಆಯಿತು ಜನರಿಗೆ. ಸೊ ಮೇಕಿಂಗ್ ಆ ಟೀಮಿಗೆ ನಾವು ಮೆಚ್ಚಬೇಕು. ದಿವಸದಲ್ಲಿ ಎಷ್ಟು ಸೀನ್ಸ್ ಡಬ್ಬಿಂಗ್ಸ್ ಆಗ್ತಾ ಇತ್ತು ಕಂಟಿನ್ಯೂಸ್ ಆ ಥರ ಸರ್ ಕ್ವಶನ್? ಓಕೆ, ಈಗ ಸೀನ್ಸ್ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗೋದಿಲ್ಲ. ಒಂದು ಸೀನ್ ಫುಲ್ ಕಂಪ್ಲೀಟ್ ಇಲ್ಲ, ಒಂದು ಆರ್ಟಿಸ್ಟಿದು ಎಲ್ಲ ಸೀನ್ ಕಂಪ್ಲೀಟ್ ಆಗ್ತದೆ. ಕಂಪ್ಲೀಟ್ ಆಗ್ತದೆ ಆಲ್ಮೋಸ್ಟ್. ಮೀನ್ಸ್ ನಾವು ಸೀನ್ ವೈಸ್ ಡಬ್ ಮಾಡೋದಲ್ಲ. ಸೊ ಒಂದು ಆರ್ಟಿಸ್ಟ್ ಸ್ಟುಡಿಯೋಗೆ ಅಲ್ಲಿ ಬೂತಿಗೆ ಹೋದರೆ ಅವರದು ಸೀನ್ಸ್ ಅವರೇ ಅಲ್ಲೆಲ್ಲ ಆ್ಯಕ್ಟ್ ಮಾಡಿದರೆ ಅಷ್ಟು ಸೀನ್ಸ್ ಕಂಪ್ಲೀಟ್ ಮುಗಿಸ್ತಿತ್ತು. ಈಗ ನೀವು ಹೇಳಿದ್ರಿ ರಿಷಬ್ ಶೆಟ್ಟಿ ಮತ್ತು ಕ್ಯಾಡ್ ಮೀಡಿಯಾದ ಕಾಂಬಿನೇಷನಲ್ಲಿ ಇದು 3ನೇ ಸಿನಿಮಾ. ಸರಕಾರಿ ಹಿರೇವರ್ತಮಿಕ ಶಾಲೆ ಸೂಪರ್ ಡೂಪರ್ ಹಿಟ್, ಗರುಡ ಗಮನ ಬ್ಲಾಕ್ ಬಸ್ಟರ್, ಕಾಂತಾರ ಕೂಡ ಬ್ಲಾಕ್ ಬಸ್ಟರ್, ಹ್ಯಾಟ್ರಿಕ್ ಹಿಟ್ ಅಂತ ಹೇಳ್ಬೋದು. ಎಷ್ಟು ಖುಷಿ ಇದೆ ಸರ್? ತುಂಬ ಖುಷಿ, ದೇವರದ್ದು ಅದು ತುಂಬ ನಮಗೆ ಒಂದು ಹೆಮ್ಮೆ ಆಗ್ತದೆ ಹೇಳಲಿಕ್ಕೆ. ಇಷ್ಟು ಫಿಲಿಮ್ಸ್ ನಮ್ಮ ಇಲ್ಲಿ ವರ್ಕ್ ಆದ ಫಿಲಿಮ್ಸ್ ಹಿಟ್ ಆಯಿತು ಅಂತ ಹೇಳುವಾಗ ಖಂಡಿತ ನಮಗೆ ಸಹ ಖುಷಿ ಇದೆ. ವಿ ಆರ್ ಪಾರ್ಟ್ ಆಫ್ ದಟ್ ಫಿಲಿಮ್. ಸೊ ವೆರಿ ಹ್ಯಾಪಿ.
ಯಾವಾಗ ಥಿಯೇಟ್ರ್ನಲ್ಲಿ ಹೋಗಿ ಈಗ ಫ್ರೀ ಮಾಡಿಕೊಂಡು ಕಾಂತಾರ ಸಿನಿಮಾ ನೋಡಲಿಕ್ಕಿದ್ದೀರಿ? ಯಾಕಂತ ಹೇಳಿದರೆ ವಿಶ್ವದಾದ್ಯಂತ ಹೆಚ್ಚಿನವರು ನೋಡಿ ಆಯಿತು. ಮಂಗಳೂರಿನಲ್ಲಿ ಈಗ ಯಾವ ಮನೆಯಲ್ಲಿ ನೋಡಲಿಲ್ಲ ಅಂತ ಹುಡುಕಬೇಕು, ಅಷ್ಟು ಜನ ಕಾಂತಾರ ಸಿನಿಮಾ ಇಲ್ಲಿ ನೋಡಿ ಆಗಿದೆ. ಆಲ್ಮೋಸ್ಟ್ ನಮಗೆ ಥಿಯೇಟ್ರಲ್ಲಿ ಹೋಗಿ ರಿವ್ಯೂ ತೆಗಿ ಹೋಗಿ ಹೇಳ್ತಾ ಇದ್ದಾರೆ, ಸರ್ ನಾನು 3ನೇ ಸಲ, ನಾನು 5ನೇ ಸಲ, ನಾನು 8ನೇ ಸಲ ಅಂತ. ಡಬ್ಬಿಂಗ್ ಇಂಜಿನಿಯರ್ ಈಗ ಯಾವಾಗ ಸಿನಿಮಾ ನೋಡ್ತಾರೆ? ಈಗ ನನಗೆ ಈಗ ಕನ್ಫ್ಯೂಷನ್ ಅಂತ ಗೊತ್ತುಂಟಾ, ಕನ್ನಡ ನೋಡಬೇಕಾ ತುಳು ನೋಡಬೇಕಾ ಅಂತ. ಮೀನ್ಸ್ ತುಳು ಚೆನ್ನಾಗಿ ಬಂದಿದೆ. ಸೊ ತುಳುಂದಿರುವಾಗ ನಾವು ಜಾಸ್ತಿ ಇಲ್ಲಿ ಕೇಳುವಂಥ ಭಾಷೆ. ಸೊ ಅದರಲ್ಲಿ ತುಳು ನೋಡುವ ಸಹ ನನಗೆ ಆಸೆ ಉಂಟು. ಬಟ್ ಒಂದು ಹೇಗೆ ಸಹ ಒಂದು ಈ ವೀಕಲ್ಲಿ ನೋಡ್ತೇವೆ ನಾವು. ವೈಫಲ್ಲಿ ಮನೆಯಲ್ಲಿ ಎಲ್ಲರೂ ನೋಡಿ ಆಗಿದೆ, ನಾನೊಬ್ಬ ಮಾತ್ರ ಬಾಕಿ ನೋಡ್ತಾನೆ ಈಗ ಕಾಂತಾರ ಸಿನಿಮಾ ನೋಡುವಾಗ ಆಡಿಯನ್ಸ್ಗೆ ಸೀನ್ ಬಗ್ಗೆ ನೋಡ್ತಾರೆ. ಈಗ ಒಬ್ಬ ಬೇರೆ ಫಿಲ್ಮ್ ಮೇಕರ್ ಜಾಸ್ತಿಯಾಗಿ ಏನಂತ ಹೇಳಿದಕ್ಕೆ ಸ್ವಲ್ಪ ಟೆಕ್ನಿಕಲ್ ಆಗಿ ಆಲೋಚನೆ ಮಾಡ್ತಾರೆ. ಈ ಕ್ವಾಲಿಟಿಯಲ್ಲಿ ಸೌಂಡ್ ಬಂದಿದೆ ಅಂತ ಹೇಳಿದರೆ ಯಾವ ಮೈಕ್ ಯೂಸ್ ಮಾಡಿರ್ಬೋದು, ಯಾವ ಇಕ್ವಿಪ್ಮೆಂಟ್ ಯೂಸ್ ಮಾಡಿರ್ಬೋದು, ಯಾವ ಕ್ಯಾಮರಾದಲ್ಲಿ ತೆಗೆದಿರ್ಬೋದು ಅಂತ. ಈಗ ಕಾಂತಾರ ಕ್ಯಾಡ್ನಲ್ಲಿ ಡಬ್ಬಿಂಗ್ ಆಗುವಾಗ ಯಾವ ಒಂದು ಕಂಪನಿಯ ಮೈಕ್, ಯಾವ ಕ್ವಾಲಿಟಿಯ ಮೈಕ್ ಇಲ್ಲಿ ಯೂಸ್ ಮಾಡಿದ್ದೀರಿ ಸರ್? ನಾರ್ಮಲಿ ನಾವು ಇಲ್ಲಿ ಯೂಸ್ ಮಾಡಿದ್ದು AKG C414 ಅಂತೇಳಿ ಮೈಕ್ ಇದೆ. ನಾವು ಅದರಲ್ಲೇ ಫುಲ್ ಡಬ್ ಮಾಡಿರೋದು. ಆಲ್ಮೋಸ್ಟ್ ಇಂಡಸ್ಟ್ರಿಯಲ್ಲಿ ತುಂಬ ಜನ ಯೂಸ್ ಮಾಡ್ತಾರೆ. ವೋಕಲ್ಗೆ ಡಬ್ಬಿಂಗ್ಗೆ ತುಂಬ ಯೂಸ್ ಮಾಡುವಂಥ ಮೈಕ್ ಅದು. ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ. ಎಫೆಕ್ಟಿಂದಲೇ ಎಲ್ಲ ಫ್ರೀಕ್ವೆನ್ಸೀಸ್ ಗ್ರ್ಯಾಬ್ ಆಗ್ತದೆ ಅದು. ಮೀನ್ಸ್ ಕೆಲವು ಮೈಕಲ್ಲಿ ಕೆಲವು ಫ್ರೀಕ್ವೆನ್ಸೀಸ್ ಅಷ್ಟು ಗ್ರ್ಯಾಬ್ ಆಗೋದಿಲ್ಲ. ಇದರಲ್ಲಿ ನಮಗೆ ಬೇಕಾದ ಫ್ರೀಕ್ವೆನ್ಸೀಸ್ ಕರೆಕ್ಟಾಗಿ ಗ್ರ್ಯಾಬ್ ಆಗ್ತದೆ. ಚೆನ್ನಾಗಿ ಬಂದಿದೆ. ತುಳು ಡಬ್ಬಿಂಗ್ ಬಗ್ಗೆ ಎಲ್ಲ ಕಡೆ ಮಾತುಕತೆ ಶುರುವಾಗಿದೆ. ಮಂಗಳೂರಿನಲ್ಲಿ ಕ್ಯೂರಿಯಾಸಿಟಿ ಜನಗಳಿಗೆ ಯಾವಾಗ ತುಳು ಡಬ್ಬಿಂಗ್ ಇದು ತುಳು ಡಬ್ಬಲ್ಲಿ ಕಾಂತಾರ ಸಿನಿಮಾ ಯಾವಾಗ ರಿಲೀಸ್ ಆಗ್ಬೋದು ಅಂತ ಹೇಳಿ. ನೀವೀಗ ಓವರ್ ಆಲ್ ಡಬ್ಬಿಂಗಲ್ಲಿ ಕೂತ್ರಿ ಸರ್, ಎಷ್ಟು ಮಜವಾಗಿದೆ ಸಿನಿಮಾ ನೋಡುವಾಗ ತುಳುವಲ್ಲಿ? ನಿಜ ಹೇಳಿದರೆ ತುಳು ಆ ಲ್ಯಾಂಗ್ವೇಜಿದ್ದು ಫ್ಲೋ ಅಲ್ಲಿ ತುಂಬ ಚೆನ್ನಾಗಿದೆ. ಬಟ್ ಮ್ಯಾಂಗ್ಳೂರು ಕನ್ನಡ ಅದರಲ್ಲಿ ಯೂಸ್ ಮಾಡಿರೋದು. ಸೊ ನನಗೆ ಎರಡು ಸಹ ಸೇಮ್. ಮೀನ್ಸ್ ನನಗೆ ತುಳು ಅಷ್ಟು ಬರೋದಿಲ್ಲ, ಬಟ್ ಮ್ಯಾಂಗ್ಳೂರು ಕನ್ನಡ ಯೂಸ್ ಆಗಿರೋದು ಸೇಮ್ ಫೀಲ್ ತುಳುವಲ್ಲಿದೆ. ಮತ್ತು ತುಳುವಲ್ಲಿ ಮಾತ್ರ ಆ ಕಾಮಿಡಿ, ಆ ಎಕ್ಸ್ಪ್ರೆಷನ್ ಸ್ವಲ್ಪ ಚೇಂಜ್ ಆಗಿದೆ, ಅದು ಮಜಾ ಆಗ್ತದೆ. ಆ್ಯಕ್ಚುಲಿ ಐ ಥಿಂಕ್ ತುಳು ಜನರಿಗೆ ತುಂಬ ಲೈಕ್ ಆಗ್ಬೋದು. ಕನ್ನಡಕ್ಕಿಂತ ಲೈಕ್ ಆಗಲಿಕ್ಕೆ ಚಾನ್ಸ್ ಉಂಟು ತುಳು. ಮೀನ್ಸ್ ಅವರದ್ದು ಆ ಎಕ್ಸ್ಪ್ರೆಷನ್ಸ್ ತುಳುವಲ್ಲಿ ಆ ಒಂದು ಇಂಡೋನೇಷನ್ ಬರುವಾಗ ಅದರದ್ದೊಂದು ಮಜಾ ಬೇರೆ. ಸೊ ಮತ್ತೊಂದು ಕ್ವಶನ್ ಸರ್, ಏನಂತ ಹೇಳಿದರೆ ಕಾಂತಾರ ಕನ್ನಡ ವರ್ಷನ್ ಇದ್ದು ಸಂಪೂರ್ಣ ಡಬ್ಬಿಂಗ್ ಇಲ್ಲೇ ಆದದ್ದ ಅಥವಾ ಯಾರ್ಯಾರ್ದು ಮಾತ್ರ ಇಲ್ಲಿ ಡಬ್ಬಿಂಗ್ ಆಗಿದೆ? ಇಲ್ಲ, ಸಂಪೂರ್ಣ ಡಬ್ಬಿಂಗ್ ಆಗಿಲ್ಲ. ಮೇಯ್ನ್ ಡಬ್ ಆಗಿರೋದು ನಮ್ಮ ಕುಂದಾಪುರ ಮ್ಯಾಂಗ್ಳೂರು ಆರ್ಟಿಸ್ಟ್ ಉಂಟಲ್ಲ, ಅವರದೆಲ್ಲ ಇಲ್ಲೆಲ್ಲ ಡಬ್. ಆಲ್ಮೋಸ್ಟ್ 90 ಇಲ್ಲ, ಒಂದು 60-70% ಇಲ್ಲಿ ಆಗಿರೋದು. ಮೀನ್ಸ್ ರಿಷಬ್, ಸಪ್ತಮಿ, ಅನ್ನ, ಕಿಶೋರ್, ಮತ್ತು ಅವ್ರದ್ದು ಆ ಮೇಯ್ನ್ ಕ್ಯಾರೆಕ್ಟರ್ ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆದ ಕ್ಯಾರೆಕ್ಟರ್ದು ಬಿಟ್ಟು ಬಾಕಿ ಎಲ್ಲ ಇಲ್ಲಿ ನಮ್ಮ ಡಬ್ ಮಾಡಿರೋದು. ಆಲ್ಮೋಸ್ಟ್ ಇಲ್ಲಿ ಅಂತ ಹೇಳ್ಬೋದು. ಹಾಗೆ ತುಳು ಮಾತ್ರ ಎಲ್ಲರೂ ಇಲ್ಲೇ ಮಾಡಿರೋದು, ಎಲ್ಲ ಆರ್ಟಿಸ್ಟು ಇಲ್ಲೇ ಮಾಡಿರೋದು. ಚೆನ್ನಾಗಿದೆ. ಸೊ ಫೈನಲಿ ಕಾಂತಾರ ಸಿನಿಮಾ ಈಗ ಒಂದು ದೊಡ್ಡ ಹಿಟ್ ಆಗಿದೆ. ಒಂದು ಸೌಂಡ್ ಇಂಜಿನಿಯರ್ ಆಗಿ ಅಂದರೆ ಜನರಿಗೂ ಕೂಡ ಒಂದು ಆಸೆ ಇತ್ತು, ಅಂದರೆ ಪ್ರತಿಯೊಂದು ಪಾರ್ಟಿನಲ್ಲಿ ಯಾರು ಪಾರ್ಟ್ ಆಫ್ ದಿ ಸಿನಿಮಾ ಆಗಿದ್ದಾರೆ ಅವರನ್ನು ಇಂಟ್ರೊಡ್ಯೂಸ್ ಮಾಡಿ ಅವರನ್ನು ಸ್ವಲ್ಪ ಮಾತನಾಡಿಸಿ ಅಂತ ಹೇಳಿ. ಹಾಗಾಗಿ ಆರ್ಟಿಸ್ಟ್ಗಳಿದ್ದೆಲ್ಲ ಮಾಡಿದ್ವಿ ನಾವು. ಹಾಗಾಗಿ ಈಗ ಟೆಕ್ನಿಕಲ್ ಆಗಿ ಬರೋದಾದರೆ ಸೌಂಡ್ ಇಂಜಿನಿಯರ್ ಆಗಿದ್ದಂತ ನಮ್ಮ ಶಿಣಯ್ ಅವ್ರ ಹತ್ರ ಕೂಡ ಮಾತಾಡಿಸುವಂತ ನಮ್ಮದೊಂದು ಆಸೆ ಆಗಿತ್ತು. ಜನರಿಗೆ ಫೈನಲಿ ಈ ಒಂದು ಯಶಸ್ಸು ಕೊಟ್ಟಿದ್ದಾರೆ. ಎಷ್ಟು ದೊಡ್ಡ ಹಿಟ್ ಆಗಿದೆ, ನೀವು ಕೂಡ ನೋಡಿದ್ದೀರಿ ಸರ್. ಏನು ಹೇಳ್ತೀರಿ ಒಂದು ಸಿನಿಮಾನ ಇಷ್ಟು ದೊಡ್ಡ ಮಟ್ಟದಲ್ಲಿ ತಗೊಂಡಿದ್ದಕ್ಕೆ? ಆ್ಯಕ್ಚುಲಿ ಎಲ್ಲ ಪ್ರೊಡಕ್ಷನ್ ಫಿಲಿಮ್ ಮಾಡುವಾಗ ಅವರಿಗೆ ದೊಡ್ಡ ಟೆನ್ಷನ್ ಅದು, ಜನರಿಗೆ ಹೇಗೆ ತೆಕ್ಕೊಳ್ತಾರಂತ. ಸೊ ಜನರಿಗೆ ಎಷ್ಟು ಕಷ್ಟಪಟ್ಟರು ಸರ್. ಈಗ ನಾವು ಫಿಲಿಮಲ್ಲಿ ತುಂಬ ಕಷ್ಟಪಟ್ಟಿದ್ದೇವೆ. ಅದರದೊಂದು ರಿಸಲ್ಟ್ ಸಿಗಬೇಕಾದ್ರೆ ಜನ ಇದ್ದು ನೋಡಬೇಕು, ಅವರು ಅದು ಮೆಚ್ಚಬೇಕು, ಇಲ್ಲಾದರೆ ವೇಸ್ಟ್ ಅದು. ಸೊ ಅದನ್ನೇ ನೋಡಿದರೆ ಅವರಿಗೆ ಇದು ನೋಡುವವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಫಸ್ಟ್ ಆಫ್ ಆಲ್ ನೋಡಿ, ಈಗ ಹಿಂದಿ ಒಂದು ಬಾಲಿವುಡ್ ಪ್ರೊಡಕ್ಷನ್, ಈಗ ಸೌತ್ ಇಂಡಿಯಾ ಈಗ ಬರುವ ಫಿಲಿಮ್ಸ್ ನೋಡಿದರೆ ಬಾಲಿವುಡ್ ಎಂತ ಅಲ್ಲ. ಈಗ ಅವ್ರದ್ದಿಗೆ ಒಂದು ಫಿಲಿಮ್ ಒಂದು ಹಿಟ್ಟಾಗಿ ಟೈಮ್ ಎಷ್ಟಾಯಿತು. ಈಗ ಸೌತಿಂದ ಫುಲ್ಲು ಒಳ್ಳೆ ಫಿಲಿಮ್ ಬರ್ತಾಯಿದೆ. ಅದೆಲ್ಲ ಜನರು ನೋಡಿದ ಕಾರಣ, ಕರೆಕ್ಟ್, ಜನರು ನೋಡಿ ಅವರು ನೋಡಿದ ಕಾರಣ ಇನ್ನೊಂದು ಫಿಲಿಮ್ ಮಾಡಲಿಕ್ಕೆ ಇವರಿಗೆ ಆಸೆ ಒಂದು ಇದು ಬರ್ತದೆ. ಎಲ್ಲ ಈಗ ಬರೋ ಪಾನ್ ಇಂಡಿಯಾ ಫಿಲಿಮ್ಸ್ ಎಲ್ಲ ಸೂಪರ್ ಹಿಟ್ ಫಿಲಿಮ್ಸ್ ಎಲ್ಲ ಒಳ್ಳೆ ಫಿಲಿಮ್ಸ್ ಬರ್ತಾ ಇರೋದು ಈಗ. ಸೊ ಎಲ್ಲ ಜನರು ಅವರೇ ದೇವರು, ಅವರು ಮಾಡಿದರೆ ಮಾತ್ರ, ಅವರು ಒಪ್ಪಿಕೊಂಡ್ರೆ ಮಾತ್ರ. ಈಗ ನೋಡಿ, ಕೆಲವು ಫಿಲಿಮ್ಸ್ ಫ್ಲಾಪ್ ಆಗ್ತದೆ, ಜನರು ನೋಡೋದಿಲ್ಲ. ಸೊ ಅವರು ಹೇಳ್ತಾರೆ, ನಾವು ಎಷ್ಟು ಕಷ್ಟಪಟ್ಟಿದ್ದೇವೆ, ನೀವು ನೋಡಬೇಕು, ಒಂದು ಫಿಲಿಮಿದ ಬಗ್ಗೆ ಇಷ್ಟು ನಾವು ಕಷ್ಟಪಡ್ತೇವೆ, ನೀವು ಫಿಲಿಮ್ ನೋಡಿ ಕ್ರಿಟಿಕ್ಸ್ ಮಾಡೋದಲ್ಲ, ನೀವು ನೋಡಬೇಕು ಅಂತ ಹೇಳ್ತಾರೆ. ಹಾಗೆಲ್ಲ ಜನರಿಗೆ ಬೇಕಾದ ಕೊಡಿ, ಸೊ ಅವ್ರು ನೋಡ್ತಾರೆ. ಸತ್ಯ.
ಅವರೆಂಥದ ಮಾಡಿ ನಾವು ನೋಡಬೇಕು ಅಂತ ಆಗೋದಿಲ್ಲ. ಜನರಿಗೆ ಎಂತ ಬೇಕು ಅದು ಕೊಟ್ಟರೆ ಅವರೇ ನೋಡ್ತಾರೆ. ಅಲ್ಲ ನಾನು ಇದು ಮಾಡಿದ್ದೇನೆ ನೀವು ನೋಡಿ ಅಂತ ಹೇಳಿದರೆ ಅದು ಅಲ್ಲಿ ಮನೆಯಲ್ಲಿ ನೀವೇ ಇಟ್ಟು ನೋಡಿ ಅಂತ ಹೇಳ್ತಾರೆ, ಅಷ್ಟೇ ಸಿಂಪಲ್. ಥ್ಯಾಂಕ್ ಯು ಸರ್, ನಿಮ್ಮ ಟೈಮಿಗೆ ತುಂಬ ಬ್ಯುಸಿ ಇದ್ರಿ. ಮತ್ತೊಮ್ಮೆ ಕಾಂತಾರದ ಯಶಸ್ಸಿಗೆ ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೇನೆ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ವೆರಿ ಮಚ್.